ಖಾಸಗಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಹಗಲು ದರೋಡೆ ವಿರುದ್ಧ ಧ್ವನಿ ಎತ್ತಿದ ಸಾಮಾಜಿಕ ಕಾರ್ಯಕರ್ತನ ವಿರುದ್ಧ ಕೇಸು ದಾಖಲು. ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರಿಗೆ ಇಂತಹ ಅನುಭವ ಸರ್ವೇ ಸಾಮಾನ್ಯವಾಗಿದೆ. ಸಮಾಜಕ್ಕಾಗಿ ಹೋರಾಡಿದವರು ವಿಜಯಿಗಳಾದಾಗ ಹರ್ಷ ವ್ಯಕ್ತಪಡಿಸುವವರು, ಜೊತೆ ನಿಲ್ಲುವವರು ಹೋರಾಟ ಸಮಯದಲ್ಲಿ ಎಲ್ಲಿರುತ್ತಾರೋ ಗೊತ್ತಿಲ್ಲ. ಇಂಥವರ ಹೋರಾಟದ ಫಲ ಎಲ್ಲರಿಗೂ ಸೇರಿದ್ದು. ಇಂಥ ಹೋರಾಟಕ್ಕೆ ಜನಬಲವು ಅಗತ್ಯ. ಮೆಡಿಕಲ್ ಮಾಫಿಯಾ ವಿರುದ್ಧ ಸಾಕ್ಷಿ ಸಮೇತ ಹೋರಾಟಕ್ಕಿಳಿದ ಇಕ್ಬಾಲ್ ಉಪ್ಪಳ ವಿರುದ್ಧ ಕೇಸು ದಾಖಲಾಗಿದೆ. ಇವರ ಜೊತೆಗೆ ಹೋರಾಟಕ್ಕೆ ಇಳಿದ ಇಮ್ತಿಯಾಜ್ ಕೆದುಂಬಾಡಿಯವರಿಗೂ ಜೀವ ಬೆದರಿಕೆ ಒಡ್ಡಿ ಹೋರಾಟದಿಂದ ಹಿಂದೆ ಸರಿಯುವಂತೆ ಒತ್ತಡ ಹೇರುತ್ತಿದ್ದಾರೆ. ಇದು ಕೇವಲ ಇಕ್ಬಾಲ್ ಉಪ್ಪಳ ಮತ್ತು ಇಮ್ತಿಯಾಜ್ ಕೆದುಂಬಾಡಿಯವರ ಹೋರಾಟವಲ್ಲ, ಜನಸಾಮಾನ್ಯರ ಹೋರಾಟ. ಮೆಡಿಕಲ್ ಮಾಫಿಯಾಗಳಿಗೆ ಕಡಿವಾಣ ಹಾಕುವುದು ಪ್ರತಿಯೊಬ್ಬರ ಅವಶ್ಯಕತೆ.